ದೇವರ ವಾಕ್ಯವು ದುಃಖಿತರಿಗೆ ಸಾಂತ್ವನವು. ವಾಕ್ಯವು ಸಜೀವ ವಾಕ್ಯವು ರೋಗಿಗಳಿಗೆ ಸೌಖ್ಯವು. ವಾಕ್ಯವು ದೇವರ ವಾಕ್ಯವು ಅಶಕ್ತರಿಗೆ ಶಕ್ತಿಯು. ವಾಕ್ಯವು ದೇವರ ವಾಕ್ಯವು ಬಂಧಿತರಿಗೆ ಮುಕ್ತಿಯು. ಸಜೀವ ವಾಕ್ಯ ಆಲಿಸೋಣ, ಸಜೀವ ವಾಕ್ಯ ಧ್ಯಾನಿಸೋಣ, ಸಜೀವ ವಾಕ್ಯ ಜೀವಿಸೋಣ. ಸಜೀವ ವಾಕ್ಯ ಆಲಿಸೋಣ, ಸಜೀವ ವಾಕ್ಯ ಧ್ಯಾನಿಸೋಣ, ಸಜೀವ ವಾಕ್ಯ ಜೀವಿಸೋಣ. ಸಜೀವ ವಾಕ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈಗ ಪವಿತ್ರ ಬೈಬಲ್ ಗ್ರಂಥದಿಂದ ದೇವರ ವಾಕ್ಯವನ್ನು ಆಲಿಸೋಣ. ಪ್ರೈಸ್ ದ ಲಾರ್ಡ್. ಆತ್ಮೀಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಫಾದರ್ ಫ್ರಾಂಕ್ಲಿನ್ ಮಾಡುವ ಶುಭ ನಮನಗಳು. ಈ ದಿನ ಸಾಧಾರಣ ಕಾಲದ 2ನೇ ಭಾನುವಾರವನ್ನು ನಾವು ಕೊಂಡಾಡುತ್ತೇವೆ. ಹೋದ ವಾರ ನಾವು ಪ್ರಭು ಯೇಸುವಿನ ದೀಕ್ಷಾ ಸ್ನಾನದ ಹಬ್ಬವನ್ನು ಕೊಂಡಾಡಿದೆವು. ಅದು ಸಾಧಾರಣ ಕಾಲದ 1ನೇ ಭಾನುವಾರ. ಇವತ್ತಿನ ಶುಭ ಸಂದೇಶ ಯೋಹಾನನ ಶುಭ ಸಂದೇಶ 2ನೇ ಅಧ್ಯಾಯ ವಾಕ್ಯಗಳು 1ರಿಂದ 11. ಮಾರನೆಯ ದಿನ ಗಲಿಲೆಯದ ಕಾನಾ ಎಂಬ ಊರಿನಲ್ಲಿ ಒಂದು ಮದುವೆ ನಡೆಯಿತು. ಯೇಸು ಸ್ವಾಮಿಯ ತಾಯಿ ಅಲ್ಲಿಗೆ ಬಂದಿದ್ದರು. ಯೇಸುವಿಗೂ ಅವರ ಶಿಷ್ಯರಿಗೂ ಆ ಮದುವೆಗೆ ಆಮಂತ್ರಣವಿತ್ತು. ಆ ಸಂದರ್ಭದಲ್ಲಿ ದ್ರಾಕ್ಷಾರಸ ಸಾಲದೇ ಹೋಯಿತು. ಆಗ ಯೇಸುವಿನ ತಾಯಿ, ಅವರಲ್ಲಿ ದ್ರಾಕ್ಷಾರಸ ಮುಗಿದು ಹೋಗಿದೆ ಎಂದು ಯೇಸುವಿಗೆ ಹೇಳಿದರು. ಅದಕ್ಕೆ ಯೇಸು, ಅಮ್ಮ, ಇದನ್ನು ನನಗೇಕೆ ಹೇಳುತ್ತೀ? ನನ್ನ ಗಳಿಗೆ ಇನ್ನೂ ಬಂದಿಲ್ಲ ಎಂದು ಉತ್ತರ ಕೊಟ್ಟರು. ತಾಯಿ ಸೇವಕರಿಗೆ ಆತ ಹೇಳಿದಂತೆ ಮಾಡಿ ಎಂದು ತಿಳಿಸಿದರು. ಯಹೂದ್ಯರ ಶುದ್ಧಾಚಾರ ಪದ್ಧತಿಯಂತೆ ಯಹೂದ್ಯರ ಶುದ್ಧಾಚಾರ ಪದ್ಧತಿಯಂತೆ 6 ಕಲ್ಲು ಬಾನೆಗಳನ್ನು ಅಲ್ಲಿ ಇಟ್ಟಿದ್ದರು. ಅವು ಒಂದೊಂದು 2-3 ಕೊಡ ನೀರು ಹಿಡಿಯುವಷ್ಟು ದೊಡ್ಡದಾಗಿದ್ದವು. ಯೇಸು ಸ್ವಾಮಿ ಸೇವಕರಿಗೆ ಆ ಬಾನೆಗಳಲ್ಲಿ ನೀರು ತುಂಬಿರಿ ಎಂದು ಹೇಳಿದರು. ಅವರು ಕಂಠದವರೆಗೆ ತುಂಬಿದರು. ಯೇಸು, ಈಗ ತೋಡಿಕೊಂಡು ಹೋಗಿ ಔತಣದ ಮೇಲ್ವಿಚಾರಕನಿಗೆ ಕೊಡಿ ಎಂದು ಹೇಳಲು ಅವರು ಹಾಗೆಯೇ ಮಾಡಿದರು. ಮೇಲ್ವಿಚಾರಕನು ದ್ರಾಕ್ಷಾರಸವಾಗಿ ಮಾರ್ಪಟ್ಟಿದ್ದ ನೀರಿನ ರುಚಿ ನೋಡಿದನು. ಅದು ಎಲ್ಲಿಂದ ಬಂದಿತೆಂಬುದು ಅವನಿಗೆ ತಿಳಿದಿರಲಿಲ್ಲ. ನೀರನ್ನು ತೋಡಿಕೊಂಡು ಬಂದ ಸೇವಕರಿಗೆ ಮಾತ್ರ ತಿಳಿದಿತ್ತು. ಆದುದರಿಂದ ಅವನು ಮದುಮಗನನ್ನು ಕರೆದು, ಜನರೆಲ್ಲರೂ ಉತ್ತಮವಾದ ದ್ರಾಕ್ಷಾರಸವನ್ನು ಮೊದಲು ಹಂಚುತ್ತಾರೆ, ಸಾಧಾರಣ ದ್ರಾಕ್ಷಾರಸವನ್ನು ಕುಡಿದಾದ ಮೇಲೆ, ಅತಿಥಿಗಳು ಯಥೇಚ್ಛವಾಗಿ ಕುಡಿದಾದ ಮೇಲೆ ಕೊಡುತ್ತಾರೆ. ನೀನಾದರೋ ಉತ್ತಮವಾದುದನ್ನು ಈವರೆಗೂ ಇಟ್ಟಿದೆಯಲ್ಲ ಎಂದು ಹೇಳಿದನು. ಯೇಸು ಮಾಡಿದ ಮೊದಲನೆಯ ಸೂಚಕ ಕಾರ್ಯ ಇದು. ಇದನ್ನು ಗಲಿಲೆಯ ನಾಡಿನ ಕಾನಾ ಊರಿನಲ್ಲಿ ಮಾಡಿ ತಮ್ಮ ಮಹಿಮೆಯನ್ನು ತೋರ್ಪಡಿಸಿದರು. ಅವರ ಶಿಷ್ಯರಿಗೂ ಅವರಲ್ಲಿ ವಿಶ್ವಾಸ ಮೂಡಿತು. ಇದಾದ ಮೇಲೆ ಯೇಸು, ಅವರ ತಾಯಿ, ಸಹೋದರರು ಮತ್ತು ಶಿಷ್ಯರು ಕಫೆರ್ನಹೂಮಿಗೆ ಹೋಗಿ ಅಲ್ಲಿ ಕೆಲವು ದಿನ ತಂಗಿದ್ದರು. ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ಈ 3 ವಚನಗಳು ನಮ್ಮ ಜೀವನದಲ್ಲಿ ನಾವು ಹೇಗೆ ಇತರರಿಗೆ ಮಾದರಿಯಾಗಬಹುದು, ನಮ್ಮ ಪ್ರಾರ್ಥನೆಯ ಅರ್ಥ
ಮಧ್ಯಸ್ಥಿಕೆ ಪ್ರಾರ್ಥನೆಯ ಅರ್ಥ ಏನು? ತಾಯಿ ಮರಿಯಮ್ಮನವರ ಒಂದು ಸ್ಥಾನ ಏನು? ಯೇಸು ಸೂಚಕ ಕಾರ್ಯಗಳನ್ನು ಯಾತಕ್ಕಾಗಿ ಮಾಡುತ್ತಾರೆ? ಈ ಸೂಚಕ ಕಾರ್ಯಗಳ ಮೂಲಕ ಯೇಸು ನಮಗೆ ಏನನ್ನು ಮನದಟ್ಟು ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾರೆ? ಇದರ ಬಗ್ಗೆ ನಾವು ಈ ಭಾನುವಾರ ಸ್ವಲ್ಪ ಧ್ಯಾನಿಸೋಣ. ಯೋಹಾನನ ಶುಭ ಸಂದೇಶ 2ನೇ ಅಧ್ಯಾಯಕ್ಕೆ ಬರುವ ಮುನ್ನ ಇವತ್ತಿನ ಮೊದಲನೇ ವಾಚನದತ್ತ ನಿಮ್ಮ ದೃಷ್ಟಿ ಸ್ವಲ್ಪ ಬೀರಲಿ. ಯೆಶಾಯ 62ನೇ ಅಧ್ಯಾಯ ವಾಕ್ಯ 1ರಿಂದ 5 ಈ ಕುರಿತು ನಮಗೆ ಹೇಳುತ್ತದೆ. ನನ್ನ ಮೇಲಿದೆ ಸರ್ವೇಶ್ವರ ಸ್ವಾಮಿಯ, ಯೆಶಾಯ 62 ವಾಕ್ಯಗಳು 1ರಿಂದ 5. ಸಿಯೋನಿನ ಸದ್ಧರ್ಮವು ಪ್ರಕಾಶಗೊಳ್ಳುವ ತನಕ, ಜೆರುಸಲೇಮಿನ ಉದ್ಧಾರ ದೀಪವು ಬೆಳಗುವ ತನಕ ಸುಮ್ಮನಿರೆನು ನಾನು ಸಿಯೋನಿನ ಹಿತವನ್ನು ಲಕ್ಷಿಸದೆ, ಮೌನವಿರೆನು ಜೆರುಸಲೇಮಿನ ಸುಕ್ಷೇಮವನ್ನು ಚಿಂತಿಸದೆ. ನೋಡುವರು ಜನಾಂಗಗಳು ನಿನ್ನ ಸದ್ಧರ್ಮವನ್ನು, ಕಾಣುವರು ಸಕಲ ರಾಜರು ನಿನ್ನ ವೈಭವವನ್ನು. ಪಡೆಯುವೆ ನೀನು ಸರ್ವೇಶ್ವರನೇ ಕೊಟ್ಟ ಹೊಸ ಹೆಸರನು. ಸರ್ವೇಶ್ವರನ ಕೈಯಲ್ಲಿ ನೀನು ಸುಂದರ ಕಿರೀಟವಾಗಿ ಮೆರೆಯುವೆ, ನಿನ್ನ ದೇವರ ಹಸ್ತದಲ್ಲಿ ರಾಜ ಮುಕುಟವಾಗಿ. ಎನ್ನ ಮನದೆನ್ನೆ ಎನಿಸಿಕೊಳ್ಳುವೆ ನೀನು, ಸುವಿವಾಹಿತ ಎನಿಸಿಕೊಳ್ಳುವುದು ನಿನ್ನ ನಾಡು. ನಿನ್ನಲ್ಲಿದೆ ಉಲ್ಲಾಸ ಸರ್ವೇಶ್ವರನಿಗೆ, ವಿವಾಹವಾಗುವುದಿದೆ ನಿನ್ನ ನಾಡಿಗೆ. ಯುವಕನು ಕನ್ಯೆ ಯುವತಿಯನ್ನು ವರಿಸುವನು ಸೃಷ್ಟಿಕರ್ತನು ನಿನ್ನನು. ವರನು ವಧುವಿನಲ್ಲಿ ಆನಂದಿಸುವಂತೆ ನಿನ್ನಲ್ಲಿ ಆನಂದಿಸುವನು ನಿನ್ನ ದೇವನು. ಯೆಶಾಯ ಪ್ರವಾದಿಯ ಮೂಲಕ ಸಿಯೋನಿನ ಜೀವೋದ್ಧಾರದ ಬಗ್ಗೆ ಯೆಶಾಯ ಪ್ರವಾದಿಯ ಮೂಲಕ ಸಿಯೋನಿನ ಜೀವೋದ್ಧಾರದ ಬಗ್ಗೆ ಪ್ರವಾದನೆ ಇಲ್ಲಿ ನಾವು ನೋಡುತ್ತೇವೆ. ಯೆಶಾಯ ಪ್ರವಾದಿಯ ಮೂಲಕ ಈ ನಮ್ಮ ಜೀವೋದ್ಧಾರದ ಬಗ್ಗೆಯೂ ಪ್ರವಾದನೆಯನ್ನು ನಾವು ನೋಡುತ್ತೇವೆ. ಈ ಪ್ರವಾದನೆಯ ಮೂಲಕ ನೀನು ಭಯಪಡಬೇಡ, ದೇವರು ನಿನ್ನ ಜೊತೆಗೆ ಇರುತ್ತಾರೆ, ಸರ್ವೇಶ್ವರ ನಿನ್ನೊಂದಿಗಿದ್ದಾರೆ. ನಿನ್ನನ್ನು ಒಂದು ಸುಂದರ ಕಿರೀಟವಾಗಿ ರಾಜ ಮುಕುಟವಾಗಿ ದೇವರ ಹಸ್ತದಲ್ಲಿ ನಿನ್ನನ್ನು ಅವರು ಪ್ರಕಟಪಡಿಸಲಿದ್ದಾರೆ, ಉದ್ಧರಿಸಲಿದ್ದಾರೆ. ಪ್ರಭುವಿನಲ್ಲಿ ನೀನು ಆನಂದಿಸುವಂತೆ ಮಾಡುವ ಶಕ್ತಿ ಉಳ್ಳ ಶಕ್ತನಾದ ದೇವರು ಅವರಾಗಿದ್ದಾರೆ. ಹೌದು ಪ್ರೀತಿಯ ಸಹೋದರ ಸಹೋದರಿಯರೇ, ಯೆಶಾಯ ಪ್ರವಾದಿ ನಮಗೆ ತನ್ನ ಪ್ರವಾದನೆಯ ಮೂಲಕ ಒಂದು ಭರವಸೆಯನ್ನು ಕೊಡುತ್ತಾರೆ. ಆ ಭರವಸೆ ನಮಗೆ ಈ ಲೋಕದಲ್ಲಿ ಯಾರ ಮೂಲಕ ದೊರಕುತ್ತದೆ? ಆ ಭರವಸೆ ನಮಗೆ ಪ್ರಭು ಯೇಸುವಿನ ಮೂಲಕ. ಅದನ್ನೇ ಈ 3ನೇ ವಾಚನದಲ್ಲಿ ನಾವು ನೋಡಿದೆವು, ಕಾನಾ ವಿವಾಹ. ಈ ಕಾನಾ ವಿವಾಹದಲ್ಲಿ ಯೇಸು ಸ್ವಾಮಿ ಅದ್ಭುತವನ್ನು ಮಾಡುತ್ತಾರೆ. ಸಂತ ಪೌಲರು 2ನೇ ವಾಚನದಲ್ಲಿ ಪವಿತ್ರಾತ್ಮರ ವರಗಳ ಕುರಿತು ಹೇಳುತ್ತಾರೆ. ಈ ವರಗಳ ಮೂಲಕ ಹೇಗೆ ಕೃಪೆಗಳನ್ನು ನಾವು ಪಡೆಯಬಹುದು ಎಂಬುದಾಗಿ ಅವರು ನಮಗೆ ತೋರ್ಪಡಿಸುತ್ತಾರೆ. ಅದನ್ನು ಸ್ವಲ್ಪ ಹೊತ್ತು ನಾವು ಧ್ಯಾನಿಸೋಣ. 1 ಕೊರಿಂಥ 12ನೇ ಅಧ್ಯಾಯ ವಾಕ್ಯಗಳು 4ರಿಂದ 11ರವರೆಗೆ ಇವತ್ತಿನ 2ನೇ ವಾಚನ. ಈ 2ನೇ ವಾಚನದಲ್ಲಿ ವರದಾನಗಳು ವಿಧ ವಿಧವಾಗಿವೆ. ಅವುಗಳನ್ನು ಕೊಡುವ ಪವಿತ್ರಾತ್ಮ ಒಬ್ಬರೇ. ಇವತ್ತು ವಿವಿಧ ವರದಾನಗಳಿವೆ, ಪವಿತ್ರಾತ್ಮ ಅವರು ಒಬ್ಬರೇ. ಸೇವೆಗಳು ವಿಧ ವಿಧವಾಗಿವೆ, ಅವುಗಳನ್ನು ಸ್ವೀಕರಿಸುವ ಪ್ರಭುವು ಒಬ್ಬರೇ. ವರದಾನಗಳು ವಿಧ ವಿಧವಾಗಿವೆ, ಸೇವೆಗಳು ವಿಧ ವಿಧವಾಗಿವೆ, ಆದರೆ ಪರಿಶುದ್ಧಾತ್ಮರು ಹಾಗೂ ಪ್ರಭುವು ಒಬ್ಬರೇ. ಶಕ್ತಿ ಸಾಮರ್ಥ್ಯವು ನಾನಾ ವಿಧ, ಅವುಗಳನ್ನು ಎಲ್ಲರಲ್ಲೂ ಸಾಧಿಸುವ ದೇವರು ಒಬ್ಬರೇ. ನಮಗೆ ಸಿಗುವ ವರದಾನಗಳು, ನಮ್ಮ ಸೇವೆ, ನಮಗೆ ಸಿಕ್ಕಿದ ಶಕ್ತಿ ಸಾಮರ್ಥ್ಯ
ತ್ರೈಯೇಕ ದೇವರ ಆಶೀರ್ವಾದ. ಇವತ್ತು ನಾವು ಹೇಳ್ತೀವಿ, ತಂದೆಯಾದ ದೇವರು, ಪಿತಾಸುತ ಪರಿಶುದ್ಧಾತ್ಮ ದೇವರು ನಮ್ಮನ್ನು ಪ್ರೀತಿಸುವ ದೇವರು. ಪಿತಾ ಸೃಷ್ಟಿಕರ್ತ, ಪುತ್ರ ರಕ್ಷಕ, ಅಂದರೆ ಪಾಪಗಳಿಂದ ರಕ್ಷಣೆ ಮಾಡಿದಾತ, ಪರಿಶುದ್ಧಾತ್ಮ ಪೋಷಕ. ನಾವು ನಮ್ಮ ಈ ಜೀವನವನ್ನು ಈ ಲೋಕದಲ್ಲಿ ಜೀವಿಸುವಾಗ ದೇವರ ವರದಾನಗಳ ಮೂಲಕ ಜೀವಿಸಬೇಕು. ನಮ್ಮ ಪ್ರತಿಭೆ ಅಲ್ಲ, ನಮ್ಮ ಟ್ಯಾಲೆಂಟ್ ಅಲ್ಲ, ಪ್ರತಿಭೆ ಅಥವಾ ಟ್ಯಾಲೆಂಟ್ ಅಲ್ಲ. ದೇವರು ನಮಗೆ ವರದಾನ ಕೊಟ್ಟಿದ್ದಾರೆ. ಪ್ರತಿಯೊಬ್ಬನಿಗೂ ಜೀವ, ಪ್ರಾಣ, ಶ್ವಾಸ ಕೊಟ್ಟ ದೇವರು ಪ್ರತಿಯೊಬ್ಬನಲ್ಲೂ ಒಂದು ಶಕ್ತಿ, ಸಾಮರ್ಥ್ಯ, ನಾವು ಹೇಳ್ತೀವಿ ಪೊಟೆನ್ಶಿಯಾಲಿಟಿ, ಅದು ಇದೆ. ಇವತ್ತು ನಾವು ಏನ್ ಮಾಡ್ತೀವಿ, ಅದನ್ನು ಹೊರಗಡೆ ತರುವ ಪ್ರಯತ್ನ. ಅದು ಗುರು ಹಿರಿಯರು ಇರಬಹುದು, ತಂದೆ ತಾಯಿರು ಇರಬಹುದು. ಇವತ್ತು ನಾವು ನೋಡ್ತೀವಿ, ಕಾನಾ ನಗರದಲ್ಲಿ ಆ ತಾಯಿ ತನ್ನ ಮಗನಲ್ಲಿದ್ದ ಆ ಒಳ್ಳೆಯ ಮಾಡುವ ಗುಣವನ್ನು ಹೇಗೆ ಪ್ರಕಟಪಡಿಸಬಹುದು ಎಂಬುದಾಗಿ ಆ ಮಗನಿಗೆ ತೋರಿಸಿದ್ರು. ಇವತ್ತು ಗುರು ಹಿರಿಯರು ಅಷ್ಟೇ ಮಾಡಬೇಕು ಇರಬಹುದು. ನಾವು ಟೀಚರ್ಸ್ಗಳು, ಪ್ರೊಫೆಸರ್ಸ್ಗಳು, ಲೆಕ್ಚರರ್ಸ್ಗಳು ನಮ್ಮ ಮಕ್ಕಳಿಗೆ ಆದರ್ಶವಾಗಬೇಕು. ನಮ್ಮ ಮಕ್ಕಳನ್ನು ನಾವು ಪ್ರೇರೇಪಿಸಬೇಕು, ಪ್ರಚೋದಿಸಬಾರದು, ಪ್ರೇರೇಪಿಸಬೇಕು. ಇನ್ಸ್ಪೈರ್ ಬಿಫೋರ್ ಯು ಎಕ್ಸ್ಪೈರ್. ನಮ್ಮೆಲ್ಲರಿಗೂ ಒಂದು ಎಕ್ಸ್ಪೈರಿ, ಅಂದರೆ ನಮ್ಮೆಲ್ಲರಿಗೂ ಒಂದು ಎಕ್ಸ್ಪೈರಿ ಡೇಟ್ ಇದೆ. ನಾವು ಎಷ್ಟು ವರ್ಷ ಬದುಕ್ತೀವಿ ಯಾರಿಗೂ ಗೊತ್ತಿಲ್ಲ. ಮನುಷ್ಯ ಇವತ್ತು ಮೆರೀತಾನೆ, ಓಡಾಡ್ತಾನೆ, ಏನೆಲ್ಲ ಮಾಡ್ತಾನೆ, ಅಹಂಕಾರ ತೋರಿಸ್ತಾನೆ, ಯುದ್ಧ, ಜಗಳ, ಹೊಡೆದಾಟ, ಬಡದಾಟ, ಕಚ್ಚಾಟ, ಕಿತ್ತಾಟ, ನುಂಗಾಟ ಇವೆಲ್ಲ ಮಾಡ್ತಾನೆ. ಅದರಲ್ಲಿ ಸಮಾಧಾನ ಇಲ್ಲ. ಇವತ್ತು ಸಮಾಧಾನ ನಮಗೆ ಬೇಕು. ನಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ಒಳ್ಳೆಯದಕ್ಕೆ ಉಪಯೋಗಿಸಬೇಕು, ವರದಾನಗಳನ್ನು ಒಳ್ಳೆಯದಕ್ಕೆ ಉಪಯೋಗಿಸಬೇಕು. ನಮ್ಮ ಸೇವೆಗಳು ಇತರರನ್ನು ಕಟ್ಟುವ, ಕೆಡವುವ ಅಲ್ಲ. ಕೆಡವುದಾದ್ರೆ ಅದು ಸೇವೆ ಆಗುವುದಿಲ್ಲ. ಆ ನಿಸ್ವಾರ್ಥ ಭರಿತ ಸೇವೆಯಾಗಬೇಕು. ಜಾತಿ, ಮತ, ಧರ್ಮ, ಜನಾಂಗ ಬಿಟ್ಟು ಮಾನವೀಯತೆಯ ಮೌಲ್ಯದಲ್ಲಿ ನೆಲೆಗೊಳ್ಳುವಂತ ಆ ನಮ್ಮ ಸೇವೆಯಾಗಬೇಕು. ಅದನ್ನೇ ಪರಿಶುದ್ಧಾತ್ಮ ಭರಿತ ವ್ಯಕ್ತಿ ಒಳ್ಳೆಯದನ್ನೇ ಮಾಡ್ತಾರೆ. ಅಶುದ್ಧಾತ್ಮ ಮನುಷ್ಯನಿಗೆ ಡಿಸ್ಟರ್ಬೆನ್ಸ್. ಇನ್ನೊಬ್ಬನನ್ನು ನೋಡುವಾಗ ನಿಮಗೆ ಕೋಪ ಬರುತ್ತೆ, ಅಥವಾ ಇನ್ನೊಂದು ಜಾತಿ, ಧರ್ಮ, ಜನಾಂಗ ದ್ವೇಷ ಬರುತ್ತೆ. ಅಂದ್ರೆ ಅಲ್ಲಿ ಅಶುದ್ಧ ಆತ್ಮ ಒಳಗಡೆ ಸೇರ್ಕೊಂಡ್ಬಿಟ್ಟಿದೆ. ಆ ಅಶುದ್ಧ ಆತ್ಮ ದೂರ ಮಾಡಿ ಪರಿಶುದ್ಧರು. ಯಾಕೆಂದ್ರೆ ಎಲ್ಲರೂ ಸೇವಿಸುವ ಗಾಳಿ ಒಂದೇ, ಎಲ್ಲರೂ ಕುಡಿಯುವ ನೀರು ಒಂದೇ, ಎಲ್ಲರ ರಕ್ತ ಕೆಂಪೆ, ಎಲ್ಲರಿಗೂ ದೇವರು ಮಳೆ ಕೊಡ್ತಾರೆ, ಎಲ್ಲರನ್ನು ದೇವರು ಪೋಷಿಸ್ತಾರೆ. ಆದರೆ ನಮ್ಮ ಮಧ್ಯೆ ಯಾಕೆ ವಿಭಿನ್ನತೆ? ಆ ವಿಭಿನ್ನತೆಯಲ್ಲೂ ಪ್ರೀತಿಸಲು ಸಾಧ್ಯವಿಲ್ಲವೋ? ಅದನ್ನು ಇವತ್ತು ಪರಿಶುದ್ಧಾತ್ಮ ಏನ್ ಮಾಡ್ತಾರೆ, ಅವರು ನಮಗೆ ವರದಾನಗಳನ್ನು ಕೊಡ್ತಾರೆ, ನಮಗೆ ಸೇವೆ ಮಾಡಲು ಬಲ ಕೊಡ್ತಾರೆ. ಪ್ರತಿಯೊಬ್ಬನಲ್ಲೂ ಕಂಡುಬರುವ ಪವಿತ್ರಾತ್ಮ ವರದಾನಗಳನ್ನು ಸರ್ವರ ಒಳಿತಿಗಾಗಿ ಕೊಡಲಾಗಿದೆ. ಸರ್ವರ ಒಳಿತಿಗಾಗಿ. ಬ್ರದರ್ ಒಂದು ಹಾಡು ಬರೆದಿದ್ರು, ಸುಂದರವಾದ ಹಾಡು. ಸರ್ವರನ್ನು ನಾ ಪ್ರೀತಿಸಬೇಕು, ಪವಿತ್ರಾತ್ಮರೇ ಶಕ್ತಿ ನೀಡಿ, ನೋಯಿಸಿದವರ ನಾ ಕ್ಷಮಿಸಬೇಕು, ಪವಿತ್ರಾತ್ಮರೇ ವರವ ನೀಡಿ, ಅಗ್ನಿಯ ನಾಳವಾಗಿ ಅಭಿಷೇಕ ಮಾಡ ಬನ್ನಿ, ಭಾವನಾತ್ಮರೇ ಬೇಗ ಇಳಿದು ಬನ್ನಿ. ನಾವೆಲ್ಲರೂ ಹೀಗೆ ಪ್ರಾರ್ಥಿಸಬೇಕು. ಬೆಳಿಗ್ಗೆ ಎದ್ದಾಗ ಒಂದು 20-30 ಸಾರಿ ಪರಿಶುದ್ಧಾತ್ಮರೇ, ಪವಿತ್ರಾತ್ಮರೇ ನನ್ನನ್ನು ತುಂಬಿರಿ ಪ್ರಾರ್ಥಿಸುವಾಗ ಆ ದಿನ ಆಶೀರ್ವಾದದ ದಿನವಾಗುತ್ತೆ. ನಮ್ಮ ಮೂಡ್ ಔಟು ಅಥವಾ ಪ್ರಾಬ್ಲಮ್ಸ್ಗಳು, ಸಮಸ್ಯೆಗಳು ಎಲ್ಲ ಜಯಿಸಲು ಸಾಧ್ಯವಾಗುತ್ತೆ. ನಾವು ಲವಲವಿಕೆಯಿಂದ ತುಂಬಿ, ಚೈತನ್ಯ ಪೂರ್ಣರಾಗಿ ತುಂಬಿ ಜೀವಿಸಲು ಸಾಧ್ಯವಾಗುತ್ತೆ. ಅದನ್ನೇ ಇವತ್ತು ಸಂತ ಪೌಲರು ನುಡಿಯುತ್ತಾರೆ. ಈ ಪವಿತ್ರಾತ್ಮ ಏನು ಕೊಡ್ತಾರೆ? ಪವಿತ್ರಾತ್ಮ ಜ್ಞಾನೋಕ್ತಿ ಕೊಡ್ತಾರೆ. ಒಬ್ಬನಿಗೆ ವಿದ್ಯೋಕ್ತಿ, ಜ್ಞಾನ ಅಂದ್ರೆ ವಿಸ್ಡಮ್. ಈ ವಿಸ್ಡಮ್ ಎಲ್ಲಿ ಸಿಗುತ್ತೆ? ದೇವರ ವಾಕ್ಯದಲ್ಲಿ ವಿಸ್ಡಮ್ ಸಿಗುತ್ತೆ. ಇವತ್ತು ವಿಶ್ವದಲ್ಲಿ ಅತ್ಯಂತವಾಗಿ ಮಾರಾಟವಾಗುವ ಗ್ರಂಥ, ಪ್ರತಿ ವರ್ಷಕ್ಕೊಂದು 50 ಮಿಲಿಯನ್ ಕಾಪಿ, ದ ಬೆಸ್ಟ್ ಸೆಲ್ಲರ್ ಈವನ್ ಟುಡೇ ಪರಿಶುದ್ಧ ಪವಿತ್ರ ಬೈಬಲ್. ಯಾಕಂದ್ರೆ ಸತ್ಯಾರ್ಥ ಜ್ಞಾನ ಭರಿತ ಮಾತುಗಳು ಅನೇಕ ಭಾಷೆಯಲ್ಲಿ ಇವತ್ತು ಟ್ರಾನ್ಸ್ಲೇಟ್ ಆದ ಒಂದೇ ಒಂದು ಪುಸ್ತಕ ಅಂದರೆ ಅದು ಪವಿತ್ರ ಬೈಬಲ್.
ಯಾಕೆಂದ್ರೆ ಪವಿತ್ರ ಬೈಬಲಲ್ಲಿ ಅಗಾಧ ಜ್ಞಾನದ ನಿಧಿ ಇದೆ. ಇವತ್ತು ಎಷ್ಟೋ ಲಿಟ್ರೇಚರ್ಗಳು, ಸಾಹಿತ್ಯಗಳು ಪ್ರೇರಣೆ ಇದರ ಮೂಲಕ ಪ್ರೇರಣೆಗೊಂಡಿವೆ. ಕೆಲವರು ವ್ಯಾಪಾರ ಅಥವಾ ಜಗತ್ತಿನಲ್ಲಿರುವವರು ಬರೆದಿದ್ದಾರೆ. ಜೀಸಸ್ ಈ ಸಿ ಯು ಅಂತೇಳಿ ಒಂದು ಪುಸ್ತಕ ಕೂಡ ಬರೆದಿದ್ದಾರೆ. ನಾನೊಂದು ಪುಸ್ತಕ ಓದ್ತಿದ್ದೆ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಟ್ರೈನಿಂಗ್ ಪುಸ್ತಕ ಓದ್ತಾ ಇರುವಾಗ ಅದರಲ್ಲಿ ಹೊಸೆಯ ಪ್ರವಾದಿಯಿಂದ ತೆಗೆದು ಈ ಒಬ್ಬ ಟ್ರೈನರ್ ಬರೀತಾನೆ, ಮೈ ಪೀಪಲ್ ಟುಡೇ ಪೆರಿಶ್ ಡ್ಯೂ ಟು ಲ್ಯಾಕ್ ಆಫ್ ನಾಲೆಡ್ಜ್. ಇವತ್ತು ವಿದ್ಯೋಕ್ತಿ ಜ್ಞಾನ ಇಲ್ಲದೆ ಮನುಷ್ಯ ಬೀಳ್ತಾನೆ ಅಂತ. ಹೌದು, ಒಂದು ರೀತಿಯಲ್ಲಿ ನೋಡೋದಾದ್ರೆ ಅಂಧಕಾರ ಒಳಗಡೆ ಹೋಗ್ಬಿಟ್ಟಿದೆ. ಯಾಕಂದ್ರೆ ನಮ್ಮ ವಿದ್ಯೆ ನಮ್ಮನ್ನು ಮೂರ್ಖರನ್ನಾಗಿ ಮಾಡಬಾರ್ದು, ನಮ್ಮನ್ನು ಸಶಕ್ತರನ್ನಾಗಿ ಮಾಡಬೇಕು. ಅದಕ್ಕೆ ಒಬ್ಬನಿಗೆ ಪವಿತ್ರಾತ್ಮರಿಂದ ಅಗಾಧ ಏನ್ ಸಿಗುತ್ತೆ? ಒಬ್ಬನಿಗೆ ಜ್ಞಾನೋಕ್ತಿ, ವಿದ್ಯೋಕ್ತಿ, ಅಗಾಧ ವಿಶ್ವಾಸ. ವಿಶ್ವಾಸ ಅಂದ್ರೆ ಏನು? ಯೇಸುವನ್ನು ದೇವರು ಕಳುಹಿಸಿದ್ರು, ನಮಗಾಗಿ ಅವರು ಶಿಲುಬೆ ಮೇಲೆ ಮಾಡಿದ್ರು, ಪಾಪಗಳನ್ನು ಸೈತಾನನನ್ನು ಸೋಲಿಸಿ 3ನೇ ದಿನ ಪುನರುತ್ಥಾನ ಹೊಂದಿದ್ರು, ಅವರು ಮರಳಿ ಬರುವರು. ಇದು ವಿಶ್ವಾಸ. ಹೃದಯದಲ್ಲಿ ವಿಶ್ವಾಸಿಸು, ಬಾಯಿಯಲ್ಲಿ ನಿವೇದಿಸು, ನೀನು ಜೀವೋದ್ಧಾರ ಹೊಂದುತ್ತೀಯ ಅನ್ನುತ್ತದೆ ರೋಮನ್ನರಿಗೆ ಬರೆದ ಪತ್ರಿಕೆಯಲ್ಲಿ ಸಂತ ಪೌಲರು ಈ ರೀತಿಯಾಗಿ ನುಡಿಯುತ್ತಾರೆ. ಒಬ್ಬನಿಗೆ ವಿಶ್ವಾಸ, ಇನ್ನೊಬ್ಬನಿಗೆ ಸ್ವಸ್ಥತೆ ನೀಡುವ ಶಕ್ತಿ, ಮತ್ತೊಬ್ಬನಿಗೆ ಪವಾಡ ಎಸಗುವ ಪರಾಕ್ರಮ, ಮತ್ತೊಬ್ಬನಿಗೆ ಪ್ರವಾದನೆ ಮಾಡುವ ಪ್ರತಿಭೆ, ಮತ್ತೊಬ್ಬನಿಗೆ ಸತ್ಯ ಯಾವುದು ಅಸತ್ಯ ಯಾವುದು ವಿವೇಚಿಸುವ ಜಾಣ್ಮೆ, ಮಗದೊಬ್ಬನಿಗೆ ವಿವಿಧ ಭಾಷೆಗಳನ್ನಾಡುವ ಸಾಮರ್ಥ್ಯ, ಒಬ್ಬನಿಗೆ ಅವುಗಳನ್ನು ಅರ್ಥೈಸುವ ಅರಿವು ಪವಿತ್ರಾತ್ಮರೇ ಕೊಡುತ್ತಾರೆ. ಈ ವರಗಳನ್ನೆಲ್ಲ ಪವಿತ್ರಾತ್ಮರು ತಮ್ಮ ಇಷ್ಟಾನುಸಾರ ಪ್ರತಿಯೊಬ್ಬರಿಗೂ ಹಂಚುತ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಸಿಯೋನಿನ ಜೀವೋದ್ಧಾರ, ಪವಿತ್ರಾತ್ಮ ಭರಿತವಾದ ಸೇವೆ ಹಾಗೂ ಜೀವನ, ಅದರ ಮಿಳಿತವೇ ಈ ಯೋಹಾನನ 2ನೇ ಶುಭ ಸಂದೇಶ. ಪವಿತ್ರ ಆತ್ಮ ಭರಿತಳಾದ ತಾಯಿ, ನಮಗೆ ಗೊತ್ತಿದೆ ಲೂಕನ ಶುಭ ಸಂದೇಶದಲ್ಲಿ ದೈವಾನುಗ್ರಹ ಭರಿತಳೆ, ನಮೋ ಮರಿಯ ಕೃಪಾಪೂರ್ಣೆಯೇ, ದೇವರು ನಿನ್ನೊಡನೆ ಇದ್ದಾರೆ, ದೇವರ ಶಕ್ತಿ ನಿನ್ನಲ್ಲಿದೆ, ಭಯಪಡಬೇಡ. ಆ ತಾಯಿ ಮರಿಯಮ್ಮನವರು ಒಂದು ಯುವತಿಯಾಗಿದ್ದಾಗ ಪರಿಶುದ್ಧ ಜೀವನ ಜೋಕಿ ಮತ್ತು ಹನ್ನರ ಗರ್ಭದಲ್ಲಿ ಹುಟ್ಟಿದ ಈ ಶಿಶು, ಆಶೀರ್ವಾದಗೊಂಡ ಶಿಶು, ದೇವರಿಂದ ಆರಿಸಲ್ಪಟ್ಟ ಶಿಶು, ಅವರ ಗರ್ಭದಲ್ಲಿ ದೇವರ ವಾಕ್ಯ ಸ್ವೀಕರಿಸಿದ ಈ ಮಹಾನ್ ತಾಯಿ, ಹೃದಯದಲ್ಲಿ ದೇವರ ವಾಕ್ಯವಾದ ಯೇಸುವನ್ನು ಸ್ವೀಕರಿಸಿ ಗರ್ಭದಲ್ಲಿ ಈ ಲೋಕದಲ್ಲಿ ಮನುಷ್ಯನಂತೆ ಮಾನವನಾಗಿ ಜನಿಸಿ ಬಂದರು ಪ್ರಭು ಯೇಸು ಕ್ರಿಸ್ತರು ಲೋಕೋದ್ಧಾರಕ್ಕಾಗಿ. ಇವತ್ತು ಯೋಹಾನ ಹೇಳ್ತಾನೆ, ಒಂದು ನಮ್ಮ ಊರಿನಲ್ಲಿ ನಡೆಯುವ ಘಟನೆಯನ್ನೇ, ಅಲ್ಲಿ ಯಾವ ಘಟನೆ ನಡೀತಾ ಇದೆ? ಒಂದು ವಿವಾಹ. ವಿವಾಹ ಅಂದ್ರೆ ಏನು? ಒಂದು ಹಬ್ಬ, ಒಂದು ಸಂಭ್ರಮ. ಹಳೆಯ ಕಾಲದಲ್ಲಿ ನಾವು ನೋಡ್ತೀವಿ, ಊರಿಗೆ ಊರೇ ಸೇರ್ತಿತ್ತು, ಜಾತಿ ಜನಾಂಗ ಎನ್ನದೇ ಜನರೆಲ್ಲರೂ ಬರ್ತಿದ್ರು, ಕೊಂಡಾಡ್ತಿದ್ರು, ಸಂತೋಷ ಪಡ್ತಿದ್ರು. ಯಾಕಂದ್ರೆ ಕುಟುಂಬ ಜೀವನ ಒಂದು ಸಂತೋಷದ ವಾತಾವರಣ. ಆ ವಾತಾವರಣದಲ್ಲಿ ಏನಾಗುತ್ತೆ, ಒಂದು ಕುಟುಂಬದಲ್ಲಿ ಯಾರಾದ್ರೂ ನಮಗೆ ಮದುವೆಗೆ ಕರೆದ್ರೆ ನಾವು ವಿವಾಹಕ್ಕೆ ಹೋಗ್ತೀವಿ, ಮದುವೆಗೆ ಹೋಗ್ತೀವಿ. ಮದುವೆಗೆ ಹೋದಾಗ ಅಲ್ಲಿ ಕೆಲವು ಸರಿ ಊಟ ಕೆಲವು ಸರಿ ಕಮ್ಮಿ ಆಗುತ್ತೆ, ಜನ ಜಾಸ್ತಿ ಇರಬಹುದು, ಕೆಲವು ಸರಿ ಲೆಕ್ಕ ತಪ್ಪಬಹುದು, ಕೆಲವು ಸರಿ ಏನೋ ಒಂದು ಕಾರಣಗಳು. ಯಾಕಂದ್ರೆ ಯಾವುದೇ ನಾವು ಕಾರ್ಯಕ್ರಮ ಮಾಡುವಾಗ ಆ ಕಾರ್ಯಕ್ರಮಕ್ಕೆ ಕೂತ್ಕೊಂಡು ಪ್ಲಾನ್ ಮಾಡ್ತೀವಿ, ಯೋಜನೆ ಮಾಡ್ತೀವಿ. ಆ ಯೋಜನೆ ಫೇಲ್ ಆದಾಗ ನಮಗೆ ಒಂದು ಭಯ ಆಗುತ್ತೆ, ಹೆದರಿಕೆ ಆಗುತ್ತೆ, ನಾಚಿಕೆ ಮಾನ ಮರ್ಯಾದೆ ಹೋಗುವ ಸಮಯ. ತುಂಬಾ ಮಂದಿ ನಾವು ಏನ್ ಮಾಡ್ತೀವಿ, ಬೇರೆಯವ್ರನ್ನ ಇನ್ಸಲ್ಟ್ ಮಾಡ್ತೀವಿ. ಅದಕ್ಕೆ ಬದಲಾಗಿ ನಾವು ಕನ್ಸಲ್ಟ್ ಮಾಡಬೇಕು, ಇನ್ಸಲ್ಟ್ ಮಾಡಬಾರ್ದು. ಇವತ್ತು ನೀವು ನೋಡಿದ್ರೆ ತಾಯಿ ಮರಿಯಮ್ಮ ಅಲ್ಲಿ ಹೋಗಿದ್ದಾರೆ. ನಾನು ಯೋಚನೆ ಮಾಡ್ತೀನಿ, 1 ವಾರದ ಮುಂಚೆ ಅವರು ಅಲ್ಲಿದ್ರು. ಶಿಷ್ಯರು ಸುವಾರ್ತೆ ಸಾರಿ ಆ ವಿವಾಹದ ರಿಸೆಪ್ಷನ್ಗೆ ಬಂದ್ರು. ಅಲ್ಲಿ ಏನು ಕೊಡ್ತಿದ್ರು ಅಂದ್ರೆ ದ್ರಾಕ್ಷಾರಸ. ನಮ್ಮ ಊರಿನಲ್ಲಿ ಬಂದಾಗ ಹಳ್ಳಿಯವರಾದ್ರೆ ಎಳ್ನೀರು ಕೊಡ್ತೀವಿ ನಾವು, ಅಥವಾ ನಾವು ಈಗ ಲಿಮ್ಕನೋ ರಸ್ನವೋ ಏನೋ ಕೊಡ್ತೀವಿ ಬಂದವರಿಗೆ. ಹಿಂದಿನ ಕಾಲದಲ್ಲಿ ಈ ಕಥೋಲಿಕ ಮದುವೆಯಲ್ಲಿ ನಾನು ನೋಡ್ತಿದ್ದೆ, ಕ್ರೈಸ್ತ ಮದುವೆಯಲ್ಲಿ ಒಂದು ಬೆಲ್ಲ ಅಥವಾ ನೀರು ಕೊಡ್ತಿದ್ರು. ಮನೆಯಲ್ಲೂ ಕೂಡ ಬೇರೆಯವರ ಮನೆಗೆ ಹೋದಾಗ ಬೆಲ್ಲ ಮತ್ತು ನೀರು ಕೊಡ್ತಿದ್ರು. ಸಂಸ್ಕೃತಿ ಇತ್ತು. ಇವತ್ತೆಲ್ಲ ಬದಲಾಗಿದೆ, ಕೋಕೋ ಕೋಲಾ ಥಮ್ಸಪ್ ಎಲ್ಲ ಬಂದ್ಬಿಟ್ಟಿದೆ. ಆದ್ರೆ ಈ ಊರಿನಲ್ಲಿ ದ್ರಾಕ್ಷಾರಸ. ದ್ರಾಕ್ಷಾರಸ ಅಂದ್ರೆ ಹೆಂಡ ಅಲ್ಲ. ಕೆಲವರು ಯೋಚನೆ ಮಾಡಬಹುದು, ಯೇಸು ಎಲ್ಲೂ ಹೋಗಿ ಅಲ್ಲಿ ಡಿಸ್ಟಿಲರಿ ಸ್ಟಾರ್ಟ್ ಮಾಡಿಲ್ಲ. ಯೇಸು ಆ ಮನೆಗೆ ಬಂದಾಗ ಅವರು ತಂಪಾಗಲು ನೀರಿನ ಬದಲು ದ್ರಾಕ್ಷಾರಸ ಕೊಡ್ತಿದ್ರು. ದ್ರಾಕ್ಷಾರಸ ಅವರಿಗೆ ತಂಪು ಕೊಡ್ತಿತ್ತು. ಈ ದ್ರಾಕ್ಷಾರಸ ಕೊಡ್ದಾದ್ಮೇಲೆ ಎಲ್ಲರಿಗೂ ಅವರು ಆ ವಧುವರರಿಗೆ ಆಶೀರ್ವಾದ ಕೊಡ್ತಿದ್ರು. ಏನಾಯ್ತು, ಅಲ್ಲಿ ದ್ರಾಕ್ಷಾರಸ ಕಮ್ಮಿ ಬಿತ್ತು. ತಾಯಿ ಮರಿಯಮ್ಮನಿಗೆ ಗೊತ್ತಾಯ್ತು, ಮನೆಯಲ್ಲಿರುವವರು ಗುಸುಗುಸು ಮಾತಾಡ್ತಾ ಇದ್ರು. ಈಗ ಮಾನ ಮರ್ಯಾದೆ ಹೋಗುವ ಸಮಯ, ಏನ್ ಮಾಡುವುದು? ತಾಯಿ ಮರಿಯಮ್ಮನಿಗೆ ಗೊತ್ತು, ನನ್ನಿಂದ ಅದ್ಭುತ ಮಾಡಲು ಆಗೋಲ್ಲ, ಆದ್ರೆ ಪವಿತ್ರಾತ್ಮ ಪ್ರೇರಣೆಯಿಂದ
ನನ್ನ ಮಗನಲ್ಲಿ ನಾನು ಕೇಳ್ಕೊಳ್ತೀನಿ, 100% ನನ್ನ ಮಗ ಕೊಟ್ಟೇ ಕೊಡ್ತಾರೆ. ಮಗನ ಹತ್ರ ಯೇಸುವಿನ ಹತ್ರ ತಾಯಿ ಧಾವಿಸಿದ್ರು. ಮಗನಿಗೆ ಹೇಳಿದ್ರು, ಮಗ ಎಲ್ಲಿ ಬಾಪ? ಏನಮ್ಮ? ಅವರಲ್ಲಿ ದ್ರಾಕ್ಷರಸವಿಲ್ಲ, ದ್ರಾಕ್ಷರಸ ಮುಗಿದೋಗಿದೆ, ದ್ರಾಕ್ಷರಸ ಕಮ್ಮಿ ಆಗಿದೆ. ಅವ್ರು ಹೇಳಿದ್ರು, ಅಮ್ಮ ನನ್ನ ಟೈಮ್ ಇನ್ನೂ ಬಂದಿಲ್ಲ. ಟೈಮ್ ಬಾರದಿದ್ರು ಟೈಮ್ ಬರುವಂತೆ ಮಾಡುವ ಶಕ್ತಿ ತಾಯಿ ಮರಿಯಮ್ಮನವರ ಪ್ರಾರ್ಥನೆಯಲ್ಲಿದೆ. ಅದಕ್ಕೆ ಇವತ್ತು ಕಥೋಲಿಕ ಪವಿತ್ರ ಸಭೆ ತಾಯಿ ಮರಿಯಮ್ಮನವರಿಗೆ ವಿಶೇಷ ಸ್ಥಾನ ಕೊಟ್ಟಿದೆ. ಬೇರೆ ಜಾತಿ ಧರ್ಮ ಜನಾಂಗಗಳು ಕೂಡ ಮಾತೆ ಮರಿಯಮ್ಮನ ಅಷ್ಟು ಪ್ರೀತಿಸ್ತಾರೆ. ಯಾಕಂದ್ರೆ ಈ ತಾಯಿ ವಿಧೇಯತೆಯಿಂದ, ಸಮರ್ಪಣೆಯಿಂದ, ದೇವರ ವಾಕ್ಯದಲ್ಲಿ ಭರವಸೆಟ್ಟು ಜೀವಿಸಿದ ತಾಯಿ, ಪವಿತ್ರಾತ್ಮ ವರದಾನಗಳಿಂದ ತುಂಬಿದ ತಾಯಿ, ಪವಿತ್ರಾತ್ಮ ಫಲಗಳು ಜೀವನದಲ್ಲಿ ಅವರಿಗೆ ಪವಿತ್ರಾತ್ಮ ವರದಾನಗಳು ಮತ್ತು ಫಲಗಳ ಮೂಲಕ ಜೀವಿಸಿದ ತಾಯಿ. ಅವರು ಹೇಳ್ತಾರೆ, ಮಗ, ಅವರ ಮನೆಯಲ್ಲಿ ಕೊರತೆ ಇದೆ, ಸ್ಥಿರತೆ ಬೇಕು ನಮಗೆ, ಕೊರತೆ ಯಾರಿಗೂ ಬೇಡ. ಯೇಸು ಸ್ಥಿರತೆ ಕೊಡ್ತಾರೆ. ತಾಯಿ ಶಿಷ್ಯರಿಗೆ ಹೇಳ್ತಾರೆ, ಗಳಿಗೆ ಬಾರದಿದ್ರು ಗಳಿಗೆ ಬರುವಂತೆ ಮಾಡಿದ್ರು. ಶಿಷ್ಯರಿಗೆ ಹೇಳ್ತಾರೆ, ನನ್ನ ಮಗ ಹೇಳಿದಂತೆ ಮಾಡಿ. ತಾಯಿ ಮಗ ಏನ್ ಹೇಳ್ತಾನೆ? ಮಗ, ಪ್ರೀತಿಸಿ, ಪ್ರಾರ್ಥಿಸಿ, ಸೇವೆ ಮಾಡಿ, ಸಹಿಸಿ, ಯಾರನ್ನು ದೂಷಿಸಬೇಡಿ, ದ್ವೇಷಿಸಬೇಡಿ. ಅದು ಮಗನ ಬೋಧನೆ. ಇವತ್ತು ಇಲ್ಲಿ ಕೂಡ ಮಗ ಹೇಳ್ತಾನೆ, ತಾಯಿಯ ಮಾತು ಕೇಳಿ ಮಗ ಶಿಷ್ಯರಿಗೆ ನೀರು ತುಂಬಿಸಲು ಹೇಳ್ತಾನೆ, ಉತ್ತಮವಾದ ದ್ರಾಕ್ಷಾರಸ ಕೊಡ್ತಾನೆ. ಅಂದರೆ ಯೇಸು ಅಳಿಸಿದ್ದು ಕೊಡೋಲ್ಲ, ಉಳಿದದ್ದು ಕೊಡಲ್ಲ, ಉಳಿಸಿ ಕೊಡ್ತಾರೆ. ಒಳ್ಳೆಯದನ್ನು ಕೊಡುವುದನ್ನು ನಾವು ಕಲಿಯೋಣ, ನಮಗೂ ಕೂಡ ಒಳ್ಳೆಯದು ಸಿಗುತ್ತದೆ. ಡೂ ಗುಡ್ ಅಂಡ್ ಬಿ ಗುಡ್, ಲವ್ ಅಂಡ್ ಲೀವ್, ಲವ್ ಎವರ್, ಹರ್ಟ್ ನೆವರ್. ನಗಿಸು, ನಗುತ್ತಾ ಬಾಳು, ದೇವರು ನಿನ್ನನ್ನು ಆಶೀರ್ವದಿಸ್ತಾರೆ. ಒಳ್ಳೆಯದನ್ನು ಮಾಡು, ಒಳ್ಳೆಯದನ್ನು ಪಡೆಯುತ್ಯ. ಮಾತ್ರವಲ್ಲ, ಯಾರನ್ನು ನೋಯಿಸಬೇಡ, ಎಲ್ಲರನ್ನು ಪ್ರೀತಿಸು. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ಯೇಸುವೆ, ಈ ದಿನ ಆಲಿಸಿದ ಶುಭ ವಾರ್ತೆ ನಮಗೆ ಆಶೀರ್ವಾದ ತರಲಿ. ಸಿಯೋನಿನ ಜೀವೋದ್ಧಾರ ನಮ್ಮ ಜೀವೋದ್ಧಾರ, ಪವಿತ್ರಾತ್ಮ ವರಗಳಿಂದ ನಮ್ಮನ್ನು ತುಂಬಿಸಲ್ಪಡುವ ಶಕ್ತಿ, ಸೇವೆಗೆ ನಮ್ಮನ್ನು ಮೀಸಲಿಡಿ. ಅದನ್ನೇ ಈ ಕಾನಾ ವಿವಾಹ ಸಂಭ್ರಮದಲ್ಲಿ ನಾವು ಕಂಡೆವು. ತಾಯಿ ಮರಿಯಮ್ಮ ಮತ್ತು ನಿಮ್ಮಲ್ಲಿರುವ ಆ ಸೇವೆಯ, ಆ ಪ್ರೀತಿಯ, ಆ ಗುಣವನ್ನು ನಮಗೆ ಕೊಡಿರಿ. ಮೊದಲ ಸೂಚಕ ಕಾರ್ಯ ಮಾಡಿ ಅದ್ಭುತ ಮಾಡಿದ ಅದ್ಭುತಶಾಲಿ ಯೇಸುವೆ, ಈ ಪ್ರಾರ್ಥನೆ ಆಲಿಸೋ ಪ್ರತಿಯೊಬ್ಬರನ್ನು ಸ್ಪರ್ಶಿಸಿರಿ. ಈ ಭಾನುವಾರ ದಿನದಂದು ಮನೆಯಲ್ಲಿ ರೋಗಿಗಳಾಗಿರುವವರಿಗಾಗಿ ನಾನು ಪ್ರಾರ್ಥಿಸ್ತೀನಿ. ಈ ಸ್ವಾರ್ಥೆಯನ್ನು ಆಲಿಸೋ ಪ್ರತಿಯೊಬ್ಬರು ಪರಿಶುದ್ಧಾತ್ಮ ಭರಿತರಾಗಲಿ, ಅಂಧಕಾರ ಶಕ್ತಿ ಬಿಟ್ಟು ಸುಟ್ಟು ಬೂದಿಯಾಗಲಿ, ದೇವರ ಕರುಣೆ ಅವರ ಮೇಲೆ ಇಳಿದು ಬರಲಿ. ಟಚ್ ದೆಮ್ ಲಾರ್ಡ್, ಅನಾಯಿಂಟ್ ದೆಮ್ ಲಾರ್ಡ್. ಅವರೆಲ್ಲರ ಅದ್ಭುತಗಳನ್ನು ನೋಡುವಂತಾಗಲಿ. ನಿಮ್ಮ ಪವಾಡಗಳು ಅವರ ಜೀವನದಲ್ಲಿ ನಡೆಯಲಿ, ವಿಶ್ವಾಸ ಬಲಗೊಳ್ಳಲಿ, ಪ್ರಾರ್ಥನೆ ಬಲಗೊಳ್ಳಲಿ, ಪ್ರಭುವಿನ ಪ್ರೀತಿ ಹರಿಯಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಜೀವವುಳ್ಳ ತಂದೆಯೇ. ಅಮೇನ್, ಅಮೇನ್, ಆಮೇನ್. ಸಜೀವ ವಾಕ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು. ಇದೇ ಸಮಯಕ್ಕೆ ಇದೇ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.